ಪಾವಗಡ ತಾಲೂಕಿನ ಹೆಸರಾಂತ ಶಾಲೆಯಾದ ಜ್ಞಾನಬೋಧಿನಿ ಆಂಗ್ಲ ಪ್ರೌಢಶಾಲೆಯಲ್ಲಿ ಜುಲೈ 6ರಂದು ಅಣಕು ಚುನಾವಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಶಾಲಾ ಸಂಸತ್ ಚುನಾವಣೆಯಲ್ಲಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಿಂದ ಒಟ್ಟು 25 ಮಂದಿ ವಿದ್ಯಾರ್ಥಿಗಳು ಚುನಾವಣಾ ಕಣದಲ್ಲಿ ಪ್ರತಿನಿಧಿಗಳಾಗಿ ಸ್ಪರ್ಧೆ ಮಾಡಿದರು. ಇದರಲ್ಲಿ 15 ಜನ ಹೆಣ್ಣು ಮಕ್ಕಳು ಮತ್ತು 10 ಗಂಡು ಮಕ್ಕಳು ಚುನಾವಣಾ ಕಣದಲ್ಲಿದ್ದರು. ಈ ಶಾಲಾ ಸಂಸತ್ ಚುನಾವಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಿ, ಉಪಾಧ್ಯಕ್ಷರಾದ ಸುಬ್ಬ ನರಸಿಂಹ, ಕಾರ್ಯದರ್ಶಿಗಳಾದ ಕೆಎಸ್ ಅನಿಲ್ ಕುಮಾರ್ ಸರ್, ಖಜಾಂಚಿಗಳಾದ ಮಹಾವೀರ ಜೈನ್, ಶಾಲಾ ಮುಖ್ಯೋಪಾಧ್ಯಾಯರಾದ ಮೈಲಾರ ರೆಡ್ಡಿ ಟಿಕೆ ಹಾಗೂ ಉಪಮುಖ್ಯೋಪಾಧ್ಯಾಯಿನಿ ಸಂಧ್ಯಾರಾಣಿ ಎ ಪಾಲ್ಗೊಂಡು ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲಾ ಸಂಸತ್ ಚುನಾವಣೆಯ ಫಲಿತಾಂಶ ಸಹ ಈ ದಿನವೇ ಪ್ರಕಟಿಸಲಾಯಿತು. ಪ್ರೌಢಶಾಲಾ ವಿಭಾಗದಿಂದ ಹೆಡ್ ಬಾಯ್ ಶಾಲಾ ಮುಖ್ಯ ವಿದ್ಯಾರ್ಥಿಯಾಗಿ ಮಹಿದರ್ 9ನೇ ತರಗತಿ ಮತ್ತು ಹೆಡ್ ಗರ್ಲ್ ಶಾಲಾ ಮುಖ್ಯ ವಿದ್ಯಾರ್ಥಿನಿಯಾಗಿ ಭವ್ಯಶ್ರೀ ಆಯ್ಕೆಯಾದರು. ಅದೇ ರೀತಿಯಾಗಿ ಹಿರಿಯ ಪ್ರಾಥಮಿಕ ವಿಭಾಗದಿಂದ ಏಕೇಶ್ ಮತ್ತು ವರ್ಷ ಇವರು ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಆಗಿ ಆಯ್ಕೆಯಾದರು. ಈ ಶಾಲಾ ಮಟ್ಟದ ಅಣಕು ಚುನಾವಣೆಯಲ್ಲಿ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಸಕ್ರಿಯವಾಗಿ ಪಾಲ್ಗೊಂಡು ಸಕ್ಸಸ್ ಮಾಡಿದ್ರು. ವರದಿ ನಂದೀಶ್ ನಾಯ್ಕ, ಪಾವಗಡ. My name is Varsha from 7th. I elected for election. My symbol is sun. My number is 4. From 3rd to 7th, I request to all, please vote for sun. Thank you. Hello everyone. My name is Kruti P.S. I'm studying 8th B section. Ellaru vote ಮಾಡಿ. My symbol is cauliflower. ಎಲ್ಲರೂ cauliflowerಗೆ vote ಮಾಡಿದ್ರೆ ಏನೇ ಪ್ರಾಬ್ಲಮ್ಸ್ ಇದ್ರೂ 100% ಸಾಲ್ವ್ ಮಾಡ್ತೀನಿ. ಎಲ್ಲರೂ cauliflowerಗೆ vote ಮಾಡ್ತೀರಲ್ಲ? ಹೇಳಿ. Thank you. Good morning everyone. Myself Deepika. I am from 9th A section. My symbol is peacock. So please vote for peacock. First of all, ನನಗೆ ಸ್ಕೂಲ್ ಅಂದ್ರೆ ಜಾಸ್ತಿ ಇಷ್ಟ. ಇಲ್ಲಿರೋ ಸ್ಕೂಲ್ ಆಗಲಿ, ಟೀಚರ್ಸ್ ಆಗಲಿ, ವರ್ಕ್ ಮಾಡೋರು ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಹೈಸ್ಕೂಲ್ಗೆ ಹೆಸರು ತರಬೇಕನ್ನೋದೇ ನನ್ನ ಆಸೆ. ನೀವು ಹೇಳಿರೋ ಪ್ರತಿಯೊಂದು ಡಿಮ್ಯಾಂಡ್ ನಾನು 100% ಎಫರ್ಟ್ಸ್ ಹಾಕಿ ಟೀಚರ್ಸ್ ಹತ್ರ ಕೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ನೀವು ಹಾಕೋ ಪ್ರತಿಯೊಂದು ಓಟು ಇಂಪಾರ್ಟೆಂಟೇ. ಸರ್ ಹೇಳ್ದಂಗೆ, HM ಸರ್ ಹೇಳ್ದಂಗೆ 4 ಅಕ್ಷರ ಕಲಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಡೀಸೆಂಟ್ ಇಂಪಾರ್ಟೆಂಟ್ ಅಂತ. ಅದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಪ್ಲೀಸ್ ವೋಟ್ ಫಾರ್ ಪಿಕಾಕ್. ಥ್ಯಾಂಕ್ ಯು ಅನಂತ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್. Good morning to all. Myself Lalita Priya. I am from 9th B. ಎಲ್ಲರಿಗೂ ಗೊತ್ತಿದೆ ಮಾರ್ಕ್ ಎಲೆಕ್ಷನ್ ನಡೀತಿದೆ ಸ್ಕೂಲಲ್ಲಿ ಅಂತ. ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ತರ ಈ ಸತಿ ಏನು ಸುಳ್ಳು ಪ್ರಾಮಿಸಸ್ ಮಾಡಲ್ಲ ನಾನು. ನಿಮ್ಮ ಓಟ್ ನಿಮ್ಮ ಹಕ್ಕು. ಎಲ್ಲರೂ ಬಂದು ಹೇಳಿರ್ಬೋದು ಅವು ಮಾಡಿಸ್ತೀನಿ ಇವು ಮಾಡಿಸ್ತೀನಿ ಅಂತ. ನಿಮ್ಮ ಓಟ್ ನಿಮ್ಮ ಹಕ್ಕು ತಾನೇ. ಅದಕ್ಕೋಸ್ಕರ ನಿಮ್ಗೆ ಯಾರು ಸೂಟೇಬಲ್ ಅನ್ನಿಸ್ತಾರೋ ಅವ್ರಿಗೆ ಮಾತ್ರ ವೋಟ್ ಮಾಡಿ. ನನ್ನ ಸಿಂಬಲ್ ಬಂದು ಟ್ರೈನ್. ವೋಟ್ ಫಾರ್ ಟ್ರೈನ್. ಥ್ಯಾಂಕ್ ಯು ಅಣ್ಣ. Keep sound. Rita.
ಇವ್ರಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಯಾವ್ದು ಮೇಡಮ್? ಯಾರು ಮೇಡಮ್? ಶ್ವೇತಾ ಮೇಡಮ್.